ಅನ್ನೋದು. ಆಮೇಲೆ ಇಷ್ಟು ಖುಷಿ ಇದೆ ಅನ್ನೋದು. ಆಮೇಲೆ ಈ ಸಂತೋಷ, ಈ ಆನಂದ, ಈ ಉಲ್ಲಾಸ ಅನ್ನೋದು ಕೊಟ್ಟದು ಆಮೇಲೆ ಯೇಸು ಸ್ವಾಮಿ ಆತನು ಕೊಟ್ಟಿದ್ದೇವೆ. ಈ ಆನಂದ ಮತ್ತು ಈ ಸಂತೋಷ, ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಆತನು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು, ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ ಸೃಷ್ಟಿಸಿದ ದೇವರು ಯೇಸು ಸ್ವಾಮಿ. ಆಮೇಲೆ ಎಲ್ಲ ಅಧಿಕಾರದ ಮೇಲೆ ಅಧಿಕಾರವುಳ್ಳ ಸರ್ವಶಕ್ತನಾದ ಕರ್ತನು ಇವತ್ತು ರಾತ್ರಿ ಆ ದೇವರು, ಆ ಕರ್ತನು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಆಮೇಲೆ ಆತನು ನಮ್ಮ ಮಧ್ಯದಲ್ಲಿ ನಡೆಯುತ್ತಾ ಇದ್ದೇವೆ. ಆಮೇಲೆ ನೋಡಿರಿ ಪ್ರಿಯರೇ, ಇವತ್ತು ನೀವಾಗಿ ಇಲ್ಲಿ ಬಂದಿಲ್ಲ, ದೇವರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯೇಸು ಸ್ವಾಮಿ ಇವತ್ತು ರಾತ್ರಿ ನಿನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೆಶಾಯ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ ಅದರ 1ನೇ ವಾಕ್ಯ. The book of Isaiah chapter 9 verses 1 and 2. ದೇಶಕ್ಕೆ ಅಂಧಕಾರವಿಲ್ಲ. ಪೂರ್ವ ಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನ ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರ ಇನ್ನ ಇಲ್ಲ. ಸಂಕಟಪಟ್ಟ ದೇಶ, ದುಃಖದಲ್ಲಿರುವ ದೇಶ, ನಿರಾಶದಲ್ಲಿರುವ ದೇಶ, ಮನೆಯಲ್ಲಿ ನೋಡುವಾಗ ಸಂತೋಷ ಇಲ್ಲ. ಆಮೇಲೆ ದುಃಖದ ಮೇಲೆ ದುಃಖ, ನಿರಾಶದ ಮೇಲೆ ನಿರಾಶ. ಆಮೇಲೆ ಆದರೆ ಆ ಮನೆಯನ್ನು ನೋಡಿ, ಆ ದೇಶವನ್ನು ನೋಡಿ ಪ್ರವಾದಿಯು ಹೇಳುತ್ತಾ ಇದೆ ಏನನ್ನು? ದೇಶವೇ, ಜನರೇ, ದೇವರ ಮಕ್ಕಳೇ, ಇನ್ನ ನಿಮಗೂ ಏನಿಲ್ಲ, ಸಂಕಟ ಇಲ್ಲ, ಇನ್ನ ನಿಮಗೂ ಏನಿಲ್ಲ, ದುಃಖ ಇಲ್ಲ, ಇನ್ನ ನಿಮಗೂ ಏನಿಲ್ಲ. ಆಮೇಲೆ ಅಂಧಕಾರ ಇಲ್ಲ ಎಂಬುದಾಗಿ. ಅಂಧಕಾರದ ದಿನಗಳು ಇರುತ್ತದೆ, ಅಂಧಕಾರದ ದಿನಗಳು ಬರುತ್ತದೆ. ಆದರೆ ಎಲ್ಲ ದಿನಗಳು ಅಂಧಕಾರದ ದಿನಗಳು ಅಲ್ಲ. ಎಲ್ಲ ವಾರ, ಎಲ್ಲ ತಿಂಗಳು, ಎಲ್ಲ ವರ್ಷ ಅದು ಅಂಧಕಾರದ ವರ್ಷಗಳು ಅಲ್ಲ. ಇವತ್ತು ರಾತ್ರಿ ಪವಿತ್ರಾತ್ಮನು ಹೇಳುವ ವಾಗ್ದಾನವೇನೆಂದರೆ, ಜೊನ್ನೆ ಕೇಳಿ ಗ್ರಾಮವೇ, ನೀನು ಅಂಧಕಾರದಲ್ಲಿ ಇದ್ದು, ಆದರೆ ಇವತ್ತು ರಾತ್ರಿ ದೇವರ ಬೆಳಕು, ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯವು ನಿಮಗೆ ಬರ್ತಾ ಇದೆ. ನಾವು ಹಾಡುವಾಗ, ನಾವು ಆರಾಧನೆ ಮಾಡುವಾಗ, ನಾವು ಆತನನ್ನು ಸ್ತುತಿಸುವಾಗ ಈ ದೇಶದಲ್ಲಿ ನಿಲ್ಲುವ ಸೈತಾನನ ಶಕ್ತಿಗಳು ಬಿದ್ದು ಹೋಗುತ್ತಾರೆ. ನಾವು ಪ್ರಾರ್ಥಿಸುವಾಗ ಈ ದೇಶವನ್ನು ಆಳುವಿಕೆ ಮಾಡುವ ಸೈತಾನನ ಕ್ರೂರರು ಓಡಿ ಹೋಗುತ್ತಾರೆ. ಯೇಸು ಸ್ವಾಮಿ ಬೆಳಗಾದ ಬೆಳಕು ಬರುತ್ತದೆ, ದೊಡ್ಡ ಬೆಳಕು ಬರುತ್ತದೆ. ಹಲ್ಲೆಲೂಯಾ. ನಾವು ನಂಬಬೇಕು. ದೇಶದಲ್ಲಿ ಬೆಳಕು, ಕುಟುಂಬದಲ್ಲಿ ಬೆಳಕು, ಮನೆಯಲ್ಲಿ ಬೆಳಕು, ನಿನ್ನ ಬೆಳಕಲ್ಲಿ ಬೆಳಕು. ಆಮೇಲೆ ಇವತ್ತು ರಾತ್ರಿ ನಿನ್ನ ಬೆಳಕಲ್ಲಿ ಒಂದು ಬೆಳಕು ಬರುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮನ ಚಲಿಸುವ ಸಮಯ ಇದು, ಪವಿತ್ರಾತ್ಮನ ಚಲಿಸುವ ಸಮಯ ಇದು, ಪವಿತ್ರಾತ್ಮನ ಚಲಿಸುವ ಸಮಯ ಇದು. ಪವಿತ್ರಾತ್ಮನ ಪ್ರಸನ್ನತೆಯನ್ನು ಇವತ್ತು ರಾತ್ರಿ ಇಲ್ಲಿ ಬಂದು ನನ್ನ ಹೆಸರಿನಲ್ಲಿ ಇಬ್ಬರಾಗಲಿ ಮೂಗರಾಗಲಿ ಎಲ್ಲಿ ಸೇರಿ ಬರುತ್ತಾರೋ ನಾನು ಅವರ ಮಧ್ಯದಲ್ಲಿ ಉಂಟು ಎಂದು ವಾಗ್ದಾನ ಮಾಡಿದ ದೇವರು ಇವತ್ತು ರಾತ್ರಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಬಾಯಿ ತೆರೆದು ಕರ್ತನಿಗೆ ಸ್ತೋತ್ರ ಮಾಡಲಿ, ಬಾಯಿ ತೆರೆದು ಕರ್ತನಿಗೆ ಸ್ತೋತ್ರ ಮಾಡಲಿ, ಬಾಯಿ ತೆರೆದು ಇವತ್ತು ರಾತ್ರಿ ಆತನಿಗೆ ಮಂದಿರ ಕೊಡಲಿ. ಆತನಿಗೆ ರಾಜಾಧಿರಾಜರು. He is King of Kings, He is the Lord of Lords.
ಕತ್ತಲುಗಳನ್ನು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಕತ್ತಲನ್ನು ಬಿಚ್ಚಲ್ಪಡಲಿ, ಬಿಚ್ಚಲ್ಪಡಲಿ ಎಲ್ಲ ಮಕ್ಕಳ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಇವತ್ತು ರಾತ್ರಿ ಹೊರಡಿಸಲಿ. ಸಂಕಟದಲ್ಲಿ ನಾವಿದ್ದ ದೇಶವೇ ಅಂಧಕಾರ ಇನ್ನು ನಿನ್ನಲ್ಲಿ ಇರುವುದಿಲ್ಲ. ನಿನ್ನ ದೇಶದಲ್ಲಿ ಸಂಕಟ ಇತ್ತು, ನಿನ್ನ ದೇಶದಲ್ಲಿ ಕಾರ್ಗತ್ತಲಿತ್ತು, ನಿನ್ನ ದೇಶದಲ್ಲಿ ಕತ್ತಲಿತ್ತು, ನಿನ್ನ ಮನೆಯಲ್ಲಿ ಕತ್ತಲಿತ್ತು, ನಿನ್ನ ಮನೆಯಲ್ಲಿ ನಿರಾಶೆ ಇತ್ತು, ನಿನ್ನ ಬದುಕಲ್ಲಿ ಹೋರಾಟ ಇತ್ತು. ಆದರೆ ಇವತ್ತಿನ ರಾತ್ರಿ ನಿನ್ನ ಭವಿಷ್ಯ ಅದು ಬದಲಾಗಲಿ. ಕನಸಿದ್ದರೆ ಆ ಕನಸಲ್ಲಿ ನೀನು ಮುಟ್ಟುತ್ತದೆ. ಆ ಕನಸಲ್ಲಿ ನೀನು ಮುಟ್ಟುತ್ತಾರೆ. ದೇವರು ಒಂದು ಕಲಿಕೆ ಇದ್ದರೆ ಆ ಕಲಿಕೆಯಲ್ಲಿ ದೇವರು ನಿನ್ನನ್ನು ಕರ್ಕೊಂಡು ಹೋಗುತ್ತಾರೆ. ನಿರಾಶೆಯಿಂದ ಈ ಆಮೇಲೆ ನನ್ನಲ್ಲಿ ಇರುವುದಿಲ್ಲ. ನಿರಾಶೆಯಲ್ಲಿ ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ ಗೆಲ್ಲಬೇಕು. ನಿರಾಶೆ ನನ್ನನ್ನು ಬಿಟ್ಟು ಹೋಗಬೇಕು. ಯೇಸು ನಾಮದಲ್ಲಿ ಸೈತಾನನೇ ಸಾಕು, ಸೈತಾನ ಸಾಕು. ನನ್ನ ಮನೆಯಲ್ಲಿ ನೀನು ಬಹಳ ಆಟ ಆಡಿದ್ದೇವೆ, ಆಮೇಲೆ ನನ್ನ ಬದುಕಲ್ಲಿ ನೀನು ಬಹಳ ಆಟವಾಡಿದ್ದೇವೆ, ನನ್ನ ದೇಶದಲ್ಲಿ ನೀನು ಬಹಳ ಹೋರಾಡಿದ್ದೇವೆ. ಸಾಕು. ಇವತ್ತು ರಾತ್ರಿ ಈ ಊರಿಗೆ ಬಿಟ್ಟು ನೀನು ಹೋಗಬೇಕು, ಈ ಮನೆಗಳನ್ನು ಬಿಟ್ಟು ನೀನು ಹೋಗಬೇಕು, ಈ ಜನರನ್ನು ಬಿಟ್ಟು ನೀನು ಹೋಗಬೇಕು. ಇದು ದೇವರ ಜನ, ಈ ಯೇಸುವಿನ ರೇಖೆಯಿಂದ ಸಂಪಾದನೆ ಮಾಡುವಂತಹ ಜನ. ಈ ಜನರ ಮೇಲೆ ಸೈತಾನನೇ ನಿನಗೂ ಏನು ಅವಕಾಶವಿಲ್ಲ, ಯಾವುದೇ ಅವಕಾಶವಿಲ್ಲ. Hallelujah. 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 ಇದು ಸಂತೋಷದ ದಿನವಿದು, ಇದು ಆನಂದದ ದಿನವಿದು, ಇದು ಉಲ್ಲಾಸದ ದಿನವಿದು, ಇದು ಪ್ರಕಾಶಿಸುವ ದಿನವಿದು. ಇದು ದೇವರಿಗಾಗಿ ಆಮೇಲೆ ನಮಗೆ ಪ್ರಕಾಶಿಸುವ ದಿನವಿದು. ಆಮೇಲೆ ಸೈತಾನನು ಸೋತು ಹೋಗುವ, ಸೈತಾನನ ಸೋಲು ದೇವರ ಜನರಿಗೆ ಜಯ, ಸೈತಾನನಿಗೆ ಸೋಲು ದೇವರ ಜನರಿಗೆ ಜಯ. ಸಂಕಟವೇ ಇನ್ನ ನನ್ನಲ್ಲಿ ಸ್ಥಾನವೇ ಇಲ್ಲ ನಿನಗೂ, ನಿರಾಶೆಯೇ ಇನ್ನು ನಿನ್ನ ಆಮೇಲೆ ನನ್ನಲ್ಲಿ ನಿನಗೂ ಸ್ಥಾನವಿಲ್ಲ. Hallelujah. ಕೂಗಿ ಹೇಳಬೇಕು, ದೇವರ ಜನರೇ ಹರ್ಷದಿಂದ ಹೇಳಬೇಕು. Hallelujah. ದೇಶಕ್ಕೆ ಅಂಧಕಾರ ಇರುವುದಿಲ್ಲ, ಅಂಧಕಾರ ಇರುವುದಿಲ್ಲ. ಅಂಧಕಾರ ಹೋಗಬೇಕು, ಕತ್ತಲು ಹೋಗಬೇಕು, ಬೆಳಕು ಬರಬೇಕು. ಆಮೇಲೆ ಆ ಬೆಳಕು ಯಾರು? ಯೇಸು ಹೇಳಿ, I am the light of the world. Amen. He says, I am the light of the world. ಆತನು ಬೆಳಕು, ಆತನು ಜ್ಯೋತಿ. ಆ ಬೆಳಕು ಬರುವಾಗ ಕತ್ತಲು ದೂರಾಗುತ್ತಾರೆ, ಕಾಮಗಳು ಓಡಿ ಹೋಗುತ್ತಾರೆ, ನಿರಾಶೆ ಓಡಿ ಹೋಗುತ್ತಾರೆ. ಆಮೇಲೆ ಮರಿಯದ ಗರ್ಭದಲ್ಲಿ ಹುಟ್ಟಿದ ದೇವರ ಕುಮಾರನು ಹಲ್ಲೆಲೂಯಾ. ಆಮೇಲೆ ಸ್ವರ್ಗದಲ್ಲಿ ಎಲ್ಲ ಪದವಿಯನ್ನು ಬಿಟ್ಟುಕೊಂಡು ಮಾನವನಾಗಿ, ಮನುಷ್ಯನಾಗಿ, ದಾಸನಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದ